ಉಡುಪಿಯಾದ್ಯಂತ ನೀರಿಗೆ ಹಾಹಾಕಾರ ಉಂಟಾಗಿದೆ. ಮನುಷ್ಯರಿಗೆ ಮಾತ್ರವಲ್ಲ, ಪ್ರಾಣಿಗಳಿಗೂ ಸಂಕಟ ಎದುರಾಗಿದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿರುವ ಸುಭದ್ರಾ ಆನೆಗೆ ಪ್ರತಿನಿತ್ಯ ಸ್ನಾನ ಹಾಗೂ ಕುಡಿಯುವ ನೀರಿಗೆ ಸಮಸ್ಯೆಯಾಗಿತ್ತು. ಇದೀಗ ಸಾಮಾಜಿಕ ಕಾರ್ಯಕರ್ತರು ಆನೆಗೆ ಅಗತ್ಯ ನೀರಿನ ವ್ಯವಸ್ಥೆ ಮಾಡಿಸಿ ಮೂಕ ಪ್ರಾಣಿಯ ಸಮಸ್ಯೆಗೆ ಸ್ಪಂದಿಸಿದ್ದಾರೆ. ಉಡುಪಿಯ ಶ್ರೀಕೃಷ್ಣ ಮಠದ 28 ವರ್ಷದ ಆನೆ ಸುಭದ್ರೆಗೆ ನಿತ್ಯವೂ ಸ್ನಾನ ಅಗತ್ಯವಾಗಿ ಆಗಬೇಕಿದೆ. ಆನೆ ಸುಭದ್ರೆಯ ಸ್ನಾನ ಕಾರ್ಯಕ್ಕೆ ಸುಮಾರು 2,000 ಲೀಟರ್ನಷ್ಟು ನೀರು ಹಾಗೂ ಕುಡಿಯಲು ಸುಮಾರು 300 ಲೀಟರ್ ನೀರು ಬೇಕಾಗುತ್ತದೆ. ಆದರೆ ಕಳೆದ ಹಲವಾರು ದಿನಗಳಿಂದ ಉಡುಪಿಯಾದ್ಯಂತ ನೀರಿನ ಸಮಸ್ಯೆ ಉದ್ಭವವಾಗಿದ್ದು, ಮಠದ ಆನೆಗೂ ನೀರಿನ ಸಮಸ್ಯೆ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಳೆದ ವಾರದಿಂದ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಹಾಗೂ ಪಂಚರತ್ನ ಸೇವಾ ಟ್ರಸ್ಟ್ ಉಡುಪಿ ನಗರದಲ್ಲಿ ಕುಡಿಯುವ ನೀರಿನ ಕೊರತೆ ಇರುವ ಜನವಸತಿ ಬಡಾವಣೆಗಳಲ್ಲಿ ಉಚಿತ ನೀರು ವಿತರಿಸುತ್ತಿದೆ. ಮಠದ ಆನೆಗೂ ನೀರು ಬೇಕು ಎನ್ನುವ ಬೇಡಿಕೆ ಹಿನ್ನೆಲೆಯಲ್ಲಿ ಸ್ಪಂದಿಸಿದೆ. ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೇಸ್ತಾ, ರಾಜು ಕಾಪು ಹಾಗೂ ಬಾಲಗಂಗಾಧರ್ ರಾವ್ ಶ್ರೀಕೃಷ್ಣ ಮಠದ ಆನೆ ಸುಭದ್ರೆಗೆ ಬೆಳಗಿನ ಜಾವದ ಸ್ನಾನ ಕಾರ್ಯಕ್ಕೆಂದು 5,000 ಲೀಟರ್ ನೀರು ತಂದು ಒದಗಿಸುತ್ತಿದ್ದಾರೆ. ಈ ಕುರಿತು ಪಲಿಮಾರು ಮಠದ ದಿವಾನರಾದ ಶ್ರೀಶ ಕೊಡವೂರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು. ಒಂದು ದಿವಸ ಸ್ನಾನ ಮಾಡಲಿಕ್ಕೆ ಎಷ್ಟು ತೊಂದರೆ ಆಗ್ತದೋ ಹಾಗಿರುವಾಗ ಪ್ರಾಣಿಗಳಿಗೂ ಅದೇ ರೀತಿ ಆಗ್ತದೆ. ಹಾಗೆ ನಮ್ಮ ಈ ನೀರಿನ ಸಮಸ್ಯೆ ಇರುವಾಗ ನಾವು ಮೊನ್ನೆ ಸೂಕ್ಷ್ಮವಾಗಿ ಪತ್ರಿಕೆಯಲ್ಲಿ ಕೊಟ್ಟಿದ್ದೆವು, ಕೃಷ್ಣ ಮಠದಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಉಂಟು ಅಂತ. ಆ ಸಂದರ್ಭದಲ್ಲಿ ನಾಗರಿಕ ಸಮಿತಿಯ ನಿತ್ಯಾನಂದ ಒಳಕೊಡವರು ಮುಂದೆ ಬಂದು ಈ ಆನೆಗೆ ನೀವು ನೀರು ಉಚಿತವಾಗಿ ಕೊಟ್ಟು ಅದನ್ನು ಸ್ನಾನ ಮಾಡಿಸುವ ವ್ಯವಸ್ಥೆ ನಾನು ಮಾಡ್ತೇನೆ ಅಂತ ತುಂಬ ಹೃದಯದಿಂದ ಸಂತೋಷದಿಂದ ಬಂದು ಒಪ್ಪಿಕೊಂಡು ಇವತ್ತು ಆ ಕೆಲಸ ಮಾಡ್ತಿದ್ದಾರೆ. ಇದೇ ಸಂದರ್ಭ ಸಾಮಾಜಿಕ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು ಮಾತನಾಡಿದರು. ಕೃಷ್ಣ ಮಠದಲ್ಲಿರುವಂತಹ ಸುಭದ್ರೆಗೆ ನೀರಿನ ಒಂದು ಬೇಕಾಗಿತ್ತು. ಹಾಗಿರುವಾಗ ನಾವು ಇಲ್ಲಿಯ ದಿವಾಣರಾದ ಮತ್ತು ಶಿಷ್ಯ ಭಟ್ ಅವರ ಒಂದು ನೇತೃತ್ವದಲ್ಲಿ ಸ್ವಾಮೀಜಿಯವರ ಪರ್ಯಾಯ ಶ್ರೀ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಇವತ್ತು ನಾವು ಸುಭದ್ರೆ ಎಂಬ ಆನೆಗೆ ನಾವು ಇವತ್ತು ಸ್ನಾನವನ್ನು ಮಾಡಿಸಲಿಕ್ಕೆ ಉಚಿತವಾಗಿ ನೀರನ್ನು ನೀಡಿ ಅದಕ್ಕೆ ಸ್ನಾನವನ್ನು ಕೂಡ ನಮ್ಮ ಸಮಿತಿಯು ಮಾಡಿದೆ. ಯಾಕಂತ ಹೇಳಿದರೆ ಸುಭದ್ರೆ ಎಂಬುದು ಬಹಳ ಒಂದು ಅತ್ಯುತ್ತಮವಾದ ಒಂದು ಆನೆ, ಒಂದು ಪ್ರಾಣಿ ಮಠಕ್ಕೆ ಬೇಕಾಗುವಂಥ ವಸ್ತು. ಹಾಗಿರುವಾಗ ನಾವು ಈ ರೀತಿಯಲ್ಲಿ ನಾವು ಅದಕ್ಕೆ ಸ್ನಾನವನ್ನು ಮಾಡಿಸಿದ್ದೇವೆ.